ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಸೂ ಫ್ರಮ್ ಸೋ ಕನ್ನಡ ಸಿನಿಮಾಗೆ ನಮ್ಮ ರಾಜಧಾನಿ ಬೆಂಗಳೂರು ಸೇರಿದಂತೆ ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಆಗಿದೆ, ಎಲ್ಲ ಕಡೆಗಳಲ್ಲೂ ಕೂಡ ಭರ್ಜರಿಯಾದಂಥ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಮುಂದಿನ ಶುಕ್ರವಾರದಿಂದ ಮತ್ತಷ್ಟು ಚಿತ್ರಮಂದಿರಗಳು ಆ್ಯಡ್ ಆನ್ ಆಗಿದೆ. ಹೀಗಿರಬೇಕಾದ್ರೆ ಈ ವಾರ ಈ ಚಿತ್ರಮಂದಿರದಲ್ಲಿ ಯಾವೆಲ್ಲ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ, ಮುಂದಿನ ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಹಾಗಾದ್ರೆ ಈ ಲಿಸ್ಟ್ನಲ್ಲಿ ಯಾವೆಲ್ಲ ಚಿತ್ರಮಂದಿರಗಳು ಇವೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಮೊದಲನೇದಾಗಿ ಪ್ರಕಾಶ್ ಚಿತ್ರಮಂದಿರ ಯಲಹಂಕ. ಈ ವಾರ ಈ ಚಿತ್ರಮಂದಿರದಲ್ಲಿ ಹರಿಹರ ವೀರಮಲ್ಲು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ದಿನ 4 ಆಟಗಳಲ್ಲಿ. ಆದರೆ ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ 4ಕ್ಕೆ 4 ಆಟ ಕೂಡ ಸೂ ಫ್ರಮ್ ಸೋ. ಇನ್ನು ಮತ್ತೊಂದು ತಿರುಮಲ ಚಿತ್ರಮಂದಿರ, ಇವತ್ತು ಈ ಚಿತ್ರಮಂದಿರದಲ್ಲಿ ಹರಿಹರ ವೀರಮಲ್ಲು, ನಾಳೆ ಕಿಂಗ್ಡಮ್ ಸಿನಿಮಾ. ಆದರೆ ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ದಿನ 2 ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಜೊತೆಗೆ 2 ಪ್ರದರ್ಶನ ಕಿಂಗ್ಡಮ್. ಇದರೊಂದಿಗೆ ಶ್ರೀ ಲಕ್ಷ್ಮೀ ನರಸಿಂಹ ಚಿತ್ರಮಂದಿರ ಆನೇಕಲ್, ಇಲ್ಲಿ ಪ್ರಸ್ತುತ ಹರಿಹರ ವೀರಮಲ್ಲು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಶುಕ್ರವಾರದಿಂದ ಆ ಸಿನಿಮಾವನ್ನು ಕಿಕ್ಔಟ್ ಮಾಡಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲಿದೆ. ಇನ್ನು ಮುಕುಂದ ಚಿತ್ರಮಂದಿರ MS ನಗರ, ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ ಹರಿಹರ ವೀರಮಲ್ಲು ಸಿನಿಮಾ, ನಾಳೆ ತಲೈವನ್ ತಲೈವಿ ತಮಿಳು ಸಿನಿಮಾ, ಹಾಗೆ ಕಿಂಗ್ಡಮ್ ತೆಲುಗು ಸಿನಿಮಾ. ಅದು ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲಿದೆ ದಿನ 2 ಆಟಗಳಲ್ಲಿ. ಇನ್ನು ಮತ್ತೊಂದು ಮಲ್ಲೇಶ್ವರದಲ್ಲಿ ಇರುವಂತಹ ಸವಿತಾ ಚಿತ್ರಮಂದಿರ, ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ ಮಾರಿಸನ್ ಹಾಗೆ ತಲೈವನ್ ತಲೈವಿ 2 ತಮಿಳು ಸಿನಿಮಾಗಳ ಪ್ರದರ್ಶನ ಕಾಣ್ತಾ ಇದೆ. ಶುಕ್ರವಾರದಿಂದ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲಿದೆ. ಇನ್ನು ಕೋನಪ್ಪನಗರದಲ್ಲಿರುವಂತಹ ವೆಂಕಟೇಶ್ವರ ಚಿತ್ರಮಂದಿರ, ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಹರಿಹರ ವೀರಮಲ್ಲು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ನಾಳೆ ಈ ಚಿತ್ರಮಂದಿರದಲ್ಲಿ ಕಿಂಗ್ಡಮ್ ಸಿನಿಮಾ. 6 ಪ್ರದರ್ಶನಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಆದರೆ ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲಿದೆ. ಇನ್ನು ಮತ್ತೊಂದು ಚಿತ್ರಮಂದಿರ ಪುಷ್ಪಾಂಜಲಿ ಸುಲ್ತಾನ್ ಪಾಳ್ಯದಲ್ಲಿದೆ. ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಮಾರಿಸನ್ ಹಾಗೆ ತಲೈವನ್ ತಲೈವಿ ತಮಿಳು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಶುಕ್ರವಾರದಿಂದ ಸೂ ಫ್ರಮ್ ಸೋ ಸಿನಿಮಾ ದಿನ 2 ಆಟಗಳಲ್ಲಿ ಪ್ರದರ್ಶನ ಕಾಣಲಿದೆ. ಇನ್ನು ಮತ್ತೊಂದು ಬಾಲಾಜಿ ಚಿತ್ರಮಂದಿರ ದೊಮ್ಮಸಂದ್ರ, ಹರಿಹರ ವೀರಮಲ್ಲು ತೆಲುಗು ಸಿನಿಮಾ, ತಲೈವನ್ ತಲೈವಿ ತಮಿಳು ಸಿನಿಮಾ. ಆದರೆ ನಾಳೆ ಈ ಚಿತ್ರಮಂದಿರದಲ್ಲಿ ಕಿಂಗ್ಡಮ್ ಸಿನಿಮಾ ಪ್ರದರ್ಶನ ಕಾಣಲಿದೆ. ಆದರೆ ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲಿದೆ. ಇನ್ನು ಗೌರಿಶಂಕರ ಚಿತ್ರಮಂದಿರ ಅತ್ತಿಬೆಲೆ, ಈ ಚಿತ್ರಮಂದಿರದಲ್ಲಿ ನಮ್ಮದೇ ಕನ್ನಡ ಸಿನಿಮಾ, ಜೂನಿಯರ್ ಹಾಗೆ ಎಕ್ಕ 2 ಪ್ರದರ್ಶನಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ 4ಕ್ಕೆ 4 ಪ್ರದರ್ಶನ ಕೂಡ ಸೂ ಫ್ರಮ್ ಸೋ. ಇನ್ನು ಅಶೋಕ ಚಿತ್ರಮಂದಿರ ಚಿಕ್ಕಬಾಣಾವರದಲ್ಲಿದೆ. ಈ ಚಿತ್ರಮಂದಿರದಲ್ಲಿ ಎಕ್ಕ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಶುಕ್ರವಾರದಿಂದ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲಿದೆ. ಇದರ ಜೊತೆಗೆ ಮಹವತಾರ್ ನರಸಿಂಹ ಸಿನಿಮಾ, ಈ ವಾರ ತೆರೆ ಕಂಡಂಥ ಸಿನಿಮಾ ಇದು. ಈ ಸಿನಿಮಾ ಕೂಡ ದಿನ 2 ಆಟಗಳಲ್ಲಿ ಪ್ರದರ್ಶನ ಕಾಣಲಿದೆ. ಇನ್ನು ಲಕ್ಷ್ಮೀ ಚಿತ್ರಮಂದಿರ ತಾವರೆಕೆರೆ, ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ ಹರಿಹರ ವೀರಮಲ್ಲು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಜೊತೆಗೆ ಸೂ ಫ್ರಮ್ ಸೋ ಸಿನಿಮಾ ಕೂಡ ಪ್ರದರ್ಶನ ಕಾಣುತ್ತೆ. ಆದರೆ ನಾಳೆಯಿಂದಲೇ ಈ ಚಿತ್ರಮಂದಿರದಲ್ಲಿ ಸಂಪೂರ್ಣವಾಗಿ ಸೂ ಫ್ರಮ್ ಸೋ ಕೇವಲ ಒಂದೇ ಒಂದು ಸಿನಿಮಾ ಪ್ರದರ್ಶನ ಕಾಣಲಿದೆ. ಇದೇ ಹೇಳುತ್ತೆ ಸೂ ಫ್ರಮ್ ಸೋ ಸಿನಿಮಾಗೆ ಯಾವ ಮಟ್ಟದಲ್ಲಿ ಬೇಡಿಕೆ ಇದೆ, ಯಾವ ಮಟ್ಟದಲ್ಲಿ ಈ ಸಿನಿಮಾವನ್ನು ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಿಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.